मदं भकरं पवनं प्रियवासिनि हासरते शिखरि शिरोमणि तुंग हिमालय शृंगनिजालय मध्यगते मधु मधुरे ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಎಂ ಶಶಿಧರ ಹೆಗ್ಡೆ, ಮಾಜಿ ಮಹಾಪೌರರು, ಸದಸ್ಯರು, ಮಹಾನಗರ ಪಾಲಿಕೆ, ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಸದಸ್ಯರು. राजराजेश्वरी ಕ್ಷೇತ್ರದಿ ಬ್ರಹ್ಮಕಲಶೋತ್ಸವ ಜಗನ್ಮಾತೆಯ ಉತ್ಸವ. ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ಇವತ್ತು ನಾವು ಇರುವಂತಹದ್ದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಎಂದೇ ಹೆಸರಾಗಿರುವ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಿಯ ಸನ್ನಿಧಿಯಲ್ಲಿ. ಬನ್ನಿ ಈ ದೇವಿಯ ಬಗ್ಗೆ ತಿಳಿಯೋಣ. ರಾಜರಾಜೇಶ್ವರಿ ಪೊಳಲಿ ಕ್ಷೇತ್ರದಿಯೇ ಸ್ವರ್ಣ ಶೋಭಿತೆ ಚಂದನ ಲೇಪಿತ ಶ್ರೀದೇವಿ ಭಕುತ ಜನಪ್ರಿಯ ಶರಣಂ ಶ್ರೀದೇವಿ. ರಕ್ತ ಚಂದನ ಲೇಪಿತ ಶ್ರೀದೇವಿ ಭಕುತ ಜನಪ್ರಿಯ ಶರಣಂ ಶ್ರೀದೇವಿ. ಜ್ಯೋತಿ ಸ್ವರೂಪಿಣಿ ಮೋಕ್ಷ ಪ್ರದಾಯಿನಿ ಭವಭೀತಿ ನಾಶಿನಿ ದೇವಿ. ಜ್ಯೋತಿ ಸ್ವರೂಪಿಣಿ ಮೋಕ್ಷ ಪ್ರದಾಯಿನಿ ಭವಭೀತಿ ನಾಶಿನಿ ದೇವಿ. ಆದಿಮಹೇಶ್ವರಿ ರಾಜರಾಜೇಶ್ವರಿ ಪೊಳಲಿ ಕ್ಷೇತ್ರದಿಯೇ ಸ್ವರ್ಣ ಶೋಭಿತೆ. ಆದಿಮಹೇಶ್ವರಿ ರಾಜರಾಜೇಶ್ವರಿಯೇ ಪೊಳಲಿ ಕ್ಷೇತ್ರದಿಯೇ ಸ್ವರ್ಣ ಶೋಭಿತೆ. ದಿವ್ಯ ಮೂರ್ತಿಯ ಉತ್ಸವ ಪುಣ್ಯ ಕ್ಷೇತ್ರದಿ ಬ್ರಹ್ಮಕಲಶೋತ್ಸವ ಜಗನ್ಮಾತೆಯ ಉತ್ಸವ. ದೇವಿ ಚರಣಕ್ಕೆ ಕರವ ಮುಗಿದು ವರವ ಪದವ ಆದಿಮಹೇಶ್ವರಿ ರಾಜರಾಜೇಶ್ವರಿಯೇ ಪೊಳಲಿ ಕ್ಷೇತ್ರದಿಯೇ ಸ್ವರ್ಣ ಶೋಭಿತೆ. ಆದಿಮಹೇಶ್ವರಿ ರಾಜರಾಜೇಶ್ವರಿಯೇ ಪೊಳಲಿ ಕ್ಷೇತ್ರದಿಯೇ ಸ್ವರ್ಣ ಶೋಭಿತೆ. ಆದಿಮಹೇಶ್ವರಿ ಪೊಳಲಿ ಕ್ಷೇತ್ರದಿ ಸ್ವರ್ಣ ಶೋಭಿತೆ. ಪೊಳಲಿ ಸ್ವರ್ಣ ಶೋಭಿತೆ. ಪ್ರಕಾಶಮಧ್ಯ ತ್ರಿಜಸ್ವರೂಪಾಂ ವರಾಭಯೀಂ ಸಂಧರತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಅತಿಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮಿ. ಸಪರಿವಾರ ಸಹಿತ ಶ್ರೀರಾಜರಾಜೇಶ್ವರಿಯೇ ನಮಃ. ಶ್ರೀ ಕ್ಷೇತ್ರ ಪೊಳಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕಿನ ಪುಳಿನಾಪುರ ಕ್ಷೇತ್ರ ಅಥವಾ ಪೊಳಲಿ ಹೇಳುವಂತಹ ಪ್ರಸಿದ್ಧವಾಗಿರುವಂತಹ ಈ ಕ್ಷೇತ್ರದಲ್ಲಿ ತಾಯಿ ರಾಜರಾಜೇಶ್ವರಿಯು ರಾಜರಾಜೇಶ್ವರಿ ಲಲಿತಾ ಮಹಾತ್ರಿಪುರ ಸುಂದರಿಯು ವರಾಭಯಿಯಾಗಿ ಬಂದಂತಹ ಭಕ್ತರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನು ಅನುಗ್ರಹಿಸುವಂತಹ ಚಿತ್ಸ್ವರೂಪಿಯಾದಂತಹ ಮಹಾಮಾತೆ. ಗರ್ಭಗುಡಿಯಲ್ಲಿ
ಇರುವಂತಹ ಎಲ್ಲ ವಿಗ್ರಹಗಳು ಅಂದರೆ ರಾಜರಾಜೇಶ್ವರಿ, ಭದ್ರಕಾಳಿ, ಸ್ಕಾಂದದೇವರು, ಅದೇ ರೀತಿಯಾಗಿ ಮಹಾಗಣಪತಿ ದೇವರು ಪ್ರಧಾನವಾಗಿ ಆರಾಧಿಸುವಂತಹ ದೇವರಾದರೂ ಸಹ ಉಪದೇವತೆಗಳಾಗಿ ಬ್ರಹ್ಮವಟು, ವಿಷ್ಣುವಟು, ಅದೇ ರೀತಿಯಾಗಿ ರುದ್ರವಟುಗಳು, ಭೈರವಿ ಗಣಗಳು, ಚಾಮರ ಸೇವಕಿಯರಂತಹ ಲಕ್ಷ್ಮೀ ಸರಸ್ವತಿಯರು, ಪಾದ ಸೇವಕಿಯರಂತಹ ಮಂತ್ರಿಣಿ ದಂಡನಾಥೆಯರು, ಈ ರೀತಿಯಾಗಿ ಹಲವು ಉಪದೇವತೆಗಳು ಸಹಿತವಾಗಿ ಸಿಂಹಾಸನಾರೂಢಳಾಗಿರುವಂತಹ ತಾಯಿ ರಾಜರಾಜೇಶ್ವರಿಯ ದಿವ್ಯ ಮಂದಿರ ಶ್ರೀ ಪೊಳಲಿ ಕ್ಷೇತ್ರ. ಈ ಕ್ಷೇತ್ರದ ಇತಿಹಾಸವನ್ನು ಹೇಳುವುದಾದರೆ ನಮಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಸಪ್ತಶತಿಯ ಕೆಲವು ವಾಕ್ಯಗಳನ್ನು ನಾವು ಇಲ್ಲಿ ಹೇಳಬೇಕಾಗ್ತದೆ. ಸಪ್ತಶತಿಯಲ್ಲಿ ಬರುವ ಹಾಗೆ ಸುರಥ ಹೇಳುವಂತಹ ರಾಜ ಅವನ ಮಂತ್ರಿಗಳಿಂದ ಮೋಸಗೊಂಡು ಅವನ ಶತ್ರುಗಳಾದಂತಹ ಕೋಲ ಮತ್ತು ವಿಧ್ವಂಸಿಗಳ ಎಂಬಂತಹ ಬೇಡರುಗಳಿಂದ ಅವನು ರಾಜ್ಯಭ್ರಷ್ಟನಾಗಿ ವನವಾಸಕ್ಕೆ ಹೋಗ್ತಾನೆ, ಕಾಡಿಗೆ ಸೇರ್ತಾನೆ. ಅದೇ ರೀತಿಯಾಗಿ ಸಮಾಧಿ ಹೇಳುವಂತಹ ವೈಶ್ಯನು ಅವನ ಹೆಂಡತಿ ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟು ಅವನು ವನಕ್ಕೆ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಇಬ್ಬರು ಒಂದೇ ಕಡೆಯಲ್ಲಿ ಸೇರುವಾಗ ಪರಸ್ಪರವಾಗಿ ಅವರ ಮನಸ್ಸಲ್ಲಿರುವಂತಹ ಅವರು ಅನುಭವಿಸುವಂತಹ ದುಃಖಗಳನ್ನು, ವೇದನೆಗಳನ್ನು ಪರಸ್ಪರ ವಿನಿಯೋಗ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಹುಡುಕಬೇಕು ಹೇಳುವಂಥ ನಿಟ್ಟಿನಲ್ಲಿ ಮುಂದೆ ಸಂಚರಿಸ್ತಿರುವಾಗ ಈ ಕ್ಷೇತ್ರದಲ್ಲಿ ಸುಮೇಧ ಹೇಳುವಂತಹ ಮಹರ್ಷಿಯ ಆಶ್ರಮವನ್ನು ಕಂಡು ಆ ಮಹರ್ಷಿಯಲ್ಲಿ ಬಂದು ತಮ್ಮ ಕಷ್ಟಗಳನ್ನು ನಿವೇದಿಸುತ್ತಾರೆ. ಆ ಸಂದರ್ಭದಲ್ಲಿ ಇವರ ಕಷ್ಟಗಳನ್ನು ತಿಳಿದುಕೊಂಡಂತಹ ಮಹರ್ಷಿಯು ಇವರ ಕಷ್ಟಗಳಿಗೆ ಪರಿಹಾರ ಮಾರ್ಗವಾಗಿ ದೇವಿಯ ಪಾರಮ್ಯತೆಯನ್ನು ಹೇಳ್ತಾರೆ. ಅದರಲ್ಲಿ ಹೇಗೆ ಬರ್ತದೆ ಹೇಳಿದರೆ 13 ಅಧ್ಯಾಯಾತ್ಮಕವಾದಂತಹ ಸಪ್ತಶತಿಯಲ್ಲಿ 700 ಶ್ಲೋಕಗಳು. ಆ 700 ಶ್ಲೋಕದಲ್ಲಿ 13 ಅಧ್ಯಾಯ ಮಾಡಿದ್ದಾರೆ. ಒಂದು ಸುರುವಿನ ಅಧ್ಯಾಯದಲ್ಲಿ ಬರ್ತಾರೆ ಈ ಯೋಗ ನಿದ್ರೆಯಲ್ಲಿ ಇರುವಂತಹ ವಿಷ್ಣುವನ್ನು ಯೋಗ ಮಾಯೆಯಾಗಿ ಅವಳು ಎಬ್ಬಿಸುವ ಮುಖಾಂತರವಾಗಿ ಮಧು ಮತ್ತು ಕೈಟಬರು ಹೇಳುವಂತಹ ವಿಷ್ಣುವಿನ ಕಿವಿಯ ಮಲದಿಂದ ಉದ್ಭವಿಸಿದಂತಹ ರಾಕ್ಷಸರನ್ನು ಯಾವ ರೀತಿ ನಿರ್ಮೂಲನ ಮಾಡಿಸಿದ್ಲು ಹೇಳುವಂತಹ ವಿಷಯ. ಅದೇ ರೀತಿಯಾಗಿ ಮುಂದೆ ಬರುವಂತಹ 2, 3, 4ನೇ ಅಧ್ಯಾಯಗಳಲ್ಲಿ ಮಹಿಷಾಸುರನ ವರ್ಣನೆ, ಅವನ ಸೈನ್ಯವನ್ನು ವಧೆ ಮಾಡುವುದು, ಅದೇ ರೀತಿಯಾಗಿ ಮಹಿಷಾಸುರನನ್ನು ಯಾವ ರೀತಿ ನಾಶ ಮಾಡಿದ್ಲು, ಆ ನಂತರ ಶಕ್ರಾದಿ ಅಂದರೆ ಇಂದ್ರಾದಿಗಳು ದೇವಿಯನ್ನು ಯಾವ ರೀತಿ ಸ್ತುತಿಸಿದ್ಲು ಹೇಳುವಂಥದ್ದನ್ನು ಸಪ್ತಶತಿಯಲ್ಲಿ ಹೇಳ್ತಾರೆ. ಮುಂದೆ 5ರಿಂದ ಹಿಡಿದು 13ನೇ ಅಧ್ಯಾಯದವರೆಗೆ ಕದಂಬವನದಲ್ಲಿ ಶುಂಭ ನಿಶುಂಭರ ತೊಂದರೆ 3 ಲೋಕದಲ್ಲಿ ಹರಡಿದ್ದ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಯ ಹಾಗೆ ಆ ದೇವಿಯು ಶುಂಭ ನಿಶುಂಭಾದಿ ದೈತ್ಯ ದಾನವರನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅವತರಿಸಿದ್ಲು. ಆ ಸಂದರ್ಭದಲ್ಲಿ ಅವಳು ಕದಂಬವನದಲ್ಲಿ ಕೌಶಿಕೆಯಾಗಿದ್ದುಕೊಂಡು ಬಂದಂತಹ ಆ ಚಂಡಮುಂಡರು ಹೇಳುವಂತಹ ಶುಂಭ ನಿಶುಂಭರ ದೂತರ ಮುಖಾಂತರ ಅವರ ಮನವಿ ಅಂದರೆ ಈ ರೀತಿಯಾದಂತಹ ಸುಂದರಿಯಾದಂತಹ ದೇವಿಯನ್ನು ನಮ್ಮ ರಾಜ ಶುಂಭ ಅಥವಾ ನಿಶುಂಭರನ್ನು ಮದುವೆ ಮಾಡಿಕೊಳ್ಬೇಕು ನೀನು ಅಂತ ಹೇಳುವಾಗ ಅಲ್ಲಿ ಅವರಿಗೆ ನನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸ್ತಾರೋ ಅಥವಾ ನನ್ನ ದರ್ಪವನ್ನು ಯಾರು ನಾಶ ಮಾಡ್ತಾರೋ ಅಂಥ ವರನನ್ನೇ ನಾನು ವರಿಸುವುದು ಹೇಳಿ ಪ್ರತಿಜ್ಞೆ ಮಾಡಿದ್ದೇನೆ ಹೇಳುವಂತಹ ಒಂದು ತಿರಸ್ಕಾರದ ವಾಕ್ಯವನ್ನು ಹೇಳಿ ಕಳಿಸುವಾಗ ಇದನ್ನು ಕೇಳಿದಂತಹ ಶುಂಭ ನಿಶುಂಭರು ದೇವಿಯನ್ನು ಬಲಾತ್ಕಾರವಾಗಿ ಕರೆದುಕೊಂಡು ಬರಲಿಕ್ಕೆ ಅವನ ಸೈನ್ಯವನ್ನು ಅಂದರೆ ಧೂಮ್ರಲೋಚನ, ಅದೇ ರೀತಿಯಾಗಿ ಚಂಡಮುಂಡರು, ಅದೇ ರೀತಿಯಾಗಿ ಶುಂಭ ನಿಶುಂಭ ರಕ್ತಬೀಜರನ್ನು ಕಳಿಸಿ ಅವರನ್ನು ಕಳಿಸಿದ ಯುದ್ಧದಲ್ಲಿ ದೇವಿಯು ಅವರನ್ನೆಲ್ಲ ನಾಶ ಮಾಡಿದಾಗ ಕಡೆಗೆ ಶುಂಭ ನಿಶುಂಭರೇ ಬಂದು ಅವಳಲ್ಲಿ ಯುದ್ಧ ಮಾಡಿ ಸೋಲ್ತಾರೆ, ಹತರಾಗ್ತಾರೆ ಎಂಬುದಾಗಿ ಆ 5ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಬರುವಂಥ ವಿಷಯಗಳು. 11ನೇ ಅಧ್ಯಾಯದಲ್ಲಿ ಆ ದೇವಿಯ ಸ್ತುತಿಯನ್ನು, ಅದೇ ರೀತಿಯಾಗಿ 12ನೇ ಅಧ್ಯಾಯದಲ್ಲಿ ಯಾವ ರೀತಿ ದೇವಿ ಆರಾಧನೆ ಮಾಡಬೇಕು ಹೇಳುವಂಥದ್ದನ್ನು, ದೇವಿಯ ಪಾರಮ್ಯತೆಯನ್ನು ಆ ಸುಮೇಧ ಮತ್ತು ವೈಶ್ಯರಿಗೆ ಉಪದೇಶವನ್ನು ಮಾಡಿ ದೇವಿಯ ಬಗ್ಗೆ ವಿಶೇಷವಾದಂತಹ ಅನನ್ಯವಾದಂತಹ ಭಕ್ತಿಯನ್ನು ಆ ಸುರಥ ಮತ್ತು ಸಮಾಧಿ ಹೇಳುವಂತಹ ಇಬ್ಬರುಗಳಲ್ಲಿ ಆ ಸುಮೇಧ ಮಹರ್ಷಿ ಉದ್ಭವಿಸುವ ಮುಖಾಂತರ ಅವರನ್ನು ಆ ದೇವಿಯ ಧ್ಯಾನದಲ್ಲಿ, ದೇವಿಯ ಆರಾಧನೆಯಲ್ಲಿ ಉದ್ಯುಕ್ತರಾಗಿ ಮಾಡ್ತಾರೆ. ಅದೇ ರೀತಿಯಾಗಿ 13ನೇ ಅಧ್ಯಾಯದಲ್ಲಿ ಅಲ್ಲಿ ಮಾರ್ಕಂಡೇಯ ಮುನಿಗಳು ಹೇಳ್ತಾರೆ, ಏನು ಹೇಳಿದರೆ, ಇಚಿತಸ್ಯ ವಚ ಶ್ರುತ್ವ ಸುರತಸ್ತನರಾರಿಪಃ ಪ್ರಣಿಪತ್ಯ ಮಹಾಭಾಗಂ ಸಂಋಷಿಂ ಸಂಶಿರವ್ರತಂ ನಿರ್ವಿಣ್ಣೋತಿ ಮಮತ್ಯೇನ ರಾಜ್ಞಾ ಪರಿನಿರ್ದೇಶಿತ ಸಜವೈಶ್ಯಸ್ತಪಸ್ತೇಪೆ ದೇವೀ ಸೂಕ್ತಂ ಪರಂಜಪನ್ ತೌ ತಸ್ಮಿನ್ ಪುಲಿನಿ ದೇವ್ಯಾ ಕೃತ್ವಾ ಮೂರ್ತಿ ಮಹಿಮಯೀಂ ಅರ್ಹಣಾಂ ಚಕ್ರುಸ್ತಸ್ಯಾಹ ಪುಷ್ಪಧೂಪಾಣಿ ದರ್ಪಣೈಃ ನಿರಾಹಾರೋ ಯಥಾತ್ಮಾನೋ ತನ್ಮನಸ್ಕೋ ಸಮಾಹಿತೋ ದದತುಸ್ಥೋ ಬಲಿಂಚೈವ ನಿಜಗಾತ್ರ ಸುಗುಕ್ಷರಂ ಏವಂ ಸಮಾರಾಧಯತೋ ಸ್ತ್ರಿಭಿರ್ವರ್ಷೇ ಯಥಾತ್ಮನೋ ಪರಿತುಷ್ಟಾ ಜಗದ್ದಾದಿ ಪ್ರತ್ಯಕ್ಷಂ ಪ್ರಾಹಚಂಡಿಕಾ ಹೇಳುವಂಥ ರೀತಿಯಲ್ಲಿ
ಏನು ಈ ಶ್ಲೋಕಗಳಲ್ಲಿ ಹೇಳಿದರೋ ಆ ಹೇಳಿದಂತಹ ವಿಷಯಗಳು ನಮ್ಮ ಕ್ಷೇತ್ರಕ್ಕೆ ಇತಿಹಾಸವಾಗಿ ಇದೆ. ದೇವಿಯ ಪಾರಮ್ಯತೆಯನ್ನು ತಿಳಿದುಕೊಂಡಂತಹ ಸುರಥ ಮತ್ತು ಸಮಾಧಿ ಹೇಳುವಂಥ ವೈಶ್ಯರು ದೇವಿಯ ಆರಾಧನೆಯನ್ನು ಮಾಡ್ತಾರಂತೆ. ಹೇಗೆ ಹೇಳಿದರೆ 3 ವರ್ಷ ಪರ್ಯಂತ 3 ವರ್ಷದ ಪರ್ಯಂತ ನಿರಾಹಾರವಾಗಿ ಅವರ ದೇವಿಯ ತದೇಕ ಚಿತ್ತನಾಗಿಕೊಂಡು ಆ ದೇವಿಯನ್ನು ಆರಾಧನೆ ಮಾಡುವ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ದೇವರು ಬಂದು ಸ್ವಪ್ನದಲ್ಲಿ ದೇವಿಯು ಪ್ರತ್ಯಕ್ಷರಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತಾಳೆ ಹೇಳುವಂಥದ್ದು. ಆ ರೀತಿಯಾಗಿ ಸ್ವಪ್ನದಲ್ಲಿ ಕಂಡಂತಹ ಏನು ದೇವಿಯ ದಿವ್ಯವಾದಂತಹ ಚಿತ್ರಣಗಳುಂಟು, ಅವಳ ಆಸ್ಥಾನ ವೈಭವ ಉಂಟು, ಅದನ್ನೇ ಅವರು ಋಷಿ ಸುಮೇಧ ಮಹರ್ಷಿಗಳಲ್ಲಿ ಹೇಳುವಾಗ ನೀನು ನಿನಗೆ ಕನಸಿನಲ್ಲಿ ಕಂಡಂತಹ ಏನು ದೇವಿಯ ಒಂದು ಚಿತ್ರಣ ಉಂಟು ಅದನ್ನು ಮೂರ್ತಿಯನ್ನಾಗಿ ರಚಿಸು ಅಂತ ಹೇಳುವಾಗ ಯಾವುದರಲ್ಲಿ ಅಂತ ಹೇಳುವಾಗ ಯಾವುದಲ್ಲಿಯೂ ಆಗ್ಬೋದು, ಮಣ್ಣಿನಲ್ಲಿಯೇ ಮಾಡು ಅಂತ ಹೇಳುವಂಥ ರೀತಿಯಲ್ಲಿ ಸುಮೇಧ ಮಹರ್ಷಿಗಳ ಉಪದೇಶ ಪ್ರಕಾರ ಹುಲಿನ ಹೇಳಿದರೆ ಮರಳು ಅಂತ ಹೇಳ್ತೇವೆ. ಮರಳು ಅಂದರೆ ಹೊಯ್ಗೆ. ಅದೇ ರೀತಿಯಾಗಿ ಈ ಜೌಗು ಪ್ರದೇಶದ ಮಣ್ಣು ಅಂತೇಳಿ ಅದಕ್ಕೆ ಇನ್ನೊಂದು ಅರ್ಥ ಉಂಟು. ಇಲ್ಲಂತಾದರೆ ಈ ನದಿಯಲ್ಲಿ ಪ್ರವಾಹ ಏರಿ ಇಳಿಯುವ ಸಂದರ್ಭದಲ್ಲಿ ಆ ಬದಿಯಲ್ಲಿ ಇರುವಂತಹ ಏನು ಹಾವಸಿ ರೀತಿಯಂತಹ ಮಣ್ಣುಂಟು ಅದಕ್ಕೂ ಪುಲಿನ ಹೇಳುವಂತಹ ಅರ್ಥ ಉಂಟು. ಇಲ್ಲಿ ವಿಶೇಷವಾಗಿ ಅವಳು ಸುರತ ಮತ್ತು ವೈಶ್ಯರು ದೇವಿಯ ವಿಗ್ರಹವನ್ನು ಮಣ್ಣು ಮಿಶ್ರಿತವಾದಂತಹ ಅನೇಕ ಸಿದ್ಧೌಷಧಿಗಳಿಂದಲೂ ಅದೇ ರೀತಿಯಾಗಿ ವನಸ್ಪತಿ ರಸಗಳಿಂದಲೂ ಸೇರಿ ಕನಸಿನಲ್ಲಿ ಕಂಡಂತಹ ದೇವಿಯ ಆಸ್ಥಾನದ ಚಿತ್ರಣವನ್ನು ನಿರ್ಮಿಸಿದರು ಅಂತ ಹೇಳುವಂಥದ್ದು ಇದರಲ್ಲಿ ವಿಷಯದಲ್ಲಿ ಬರುವಂಥದ್ದು. ಹಾಗೆ ಆ ನಿಜಗಾತ್ರ ಸೂಕ್ಷಿತಂ ಅವರ ಸ್ವಂತ ಶರೀರದ ಗಾತ್ರದ ದೇವಿಯ ವಿಗ್ರಹಗಳನ್ನು ರಚಿಸಿದ್ರು, ಮಣ್ಣಿನಿಂದ ರಚಿಸಿದ್ರು. ಆ ನಂತರ ಅದಕ್ಕೆ ಪ್ರಾಣಪ್ರತಿಷ್ಠಾದಿಗಳನ್ನೆಲ್ಲ ಸುಮೇಧ ಮಹರ್ಷಿಗಳು ನಡೆಸಿದರು ಹೇಳುವಂಥದ್ದು ಆ ವಿಷಯದಲ್ಲಿ ಬರುತ್ತದೆ. ಆ ನಂತರ ಅವರಿಗೆ ಆ ದೇವಿಯ ಪ್ರತ್ಯಕ್ಷ ಆಗಿ ಅವರಿಗೆ ವರ ಸಾವರ್ಣಿಕೋ ಮನುರ್ನಾಮ ಭವಾನ್ ಭುವಿ ಭವಿಷ್ಯತಿ ಹೇಳುವಂಥ ರೀತಿಯಲ್ಲಿ ಅವನು ಸುಮೇಧ ಹೇಳುವಂಥ ಮಹಾರಾಜನಿಗೆ ಯುಗಾಂತರದಲ್ಲಿ ಇಂದ್ರ ಪದವಿ, ಸಾವರ್ಣಿ ಹೇಳುವಂತಹ ಇಂದ್ರ ಪದವಿಯನ್ನು, ಸಮಾಧಿ ಹೇಳುವಂಥ ವೈಶ್ಯನಿಗೆ ವೈರಾಗ್ಯಯುಕ್ತವಾದಂಥ ಜೀವನದೊಂದಿಗೆ ದೇವಿಯ ಸಾಮೀಪ್ಯವನ್ನು ಸಾರೋಪ್ಯವನ್ನು ಅನುಗ್ರಹಿಸಿ ಅವರನ್ನು ಜೀವನ್ಮುಕ್ತವಾಗಿ ಮಾಡ್ತಾರೆ ಹೇಳುವಂಥದ್ದು ಆ ಸಪ್ತಶತಿಯಲ್ಲಿ ಬರುವಂತಹ ಕತೆ. ವಿಶೇಷವಾಗಿ ಮೃಣ್ಮಯವಾದಂತಹ ವಿಗ್ರಹಗಳು, ಸುರತ ಮಹಾರಾಜರಿಂದ ಪ್ರತಿಷ್ಠಾಪಿಸಿದಂತಹ ವಿಗ್ರಹಗಳು, ವಾತುಲಾದ್ಯಾಗಮ ಪ್ರಕಾರ ಬಹುಬೇರ ತಂತ್ರದಲ್ಲಿ ಇಲ್ಲಿ ದೇವರಿಗೆ ಅರ್ಚನೆಗಳು ನಿತ್ಯ ಪೂಜೆಗಳೆಲ್ಲ ನಡೀತದೆ. ಅಂದರೆ ಆರಾಧನೆಯೆಲ್ಲ ಪ್ರಧಾನ ದೇವರಿಗೆ ಆದರೂ ಸಹ ನಿತ್ಯ ಅಭಿಷೇಕಾದಿಗಳೆಲ್ಲ ದೇವಿಯ ಪಾದದ ಬುಡದಲ್ಲಿರುವಂತಹ ಪಂಚಲೋಹ ವಿಗ್ರಹಗಳಿಗೆ ನಿತ್ಯ ಕಲಶಾಭಿಷೇಕಗಳು, ಪಂಚಾಮೃತಾಭಿಷೇಕಗಳು, ಪವಮಾನಾಭಿಷೇಕಗಳು ಎಲ್ಲವೂ ಪ್ರಾತಃ ಕಾಲದಲ್ಲಿ ನಡೆಯುವಂತಹ ವಿಷಯ. ಅದಲ್ಲದೆ ಪಂಚಪರ್ವಗಳನ್ನು ನಮ್ಮ ಈ ಶ್ರೀ ಕ್ಷೇತ್ರದಲ್ಲಿ ನಡೆಸಿಕೊಂಡು ಇರ್ತೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಜಾತ್ರೆ ನಮ್ಮಲ್ಲಿ 1 ತಿಂಗಳ ಜಾತ್ರೆಯ ಒಂದು ಪರಂಪರೆಯಿಂದ ಬರುವಂತಹ ಕ್ರಮ. ಮಾರ್ಚ್ 14ಕ್ಕೆ ಸಾಧಾರಣವಾಗಿ ಮೀನ ಸಂಕ್ರಾಂತಿಯಂದು ಧ್ವಜಾರೋಹಣಗೊಂಡು 1 ತಿಂಗಳ ಪರ್ಯಂತ ಅದು ಎಷ್ಟು ದಿವಸ ಹೇಳುವಂತಹ ವಿಷಯ ಯಾರಿಗೂ ಗೊತ್ತಿರುವುದಿಲ್ಲ. ಅದಕ್ಕೊಂದು ಒಂದು ವಿಶೇಷವಾದಂತಹ ಕ್ರಮವನ್ನು ಕಟ್ಟಳೆಯನ್ನು ಈ ದೇವಸ್ಥಾನದಲ್ಲಿ ಹಿಂದೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಚೌಟರಸರ ಸೀಮೆಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನದಲ್ಲಿ ಚೌಟರಸರ ಪ್ರತಿನಿಧಿಯಾಗಿ ಇಲ್ಲಿಯ ದೇವಸ್ಥಾನದ ಒಂದು ವರ್ಗದ ವ್ಯಕ್ತಿಯು ನಮ್ಮ ಅರಸು ಮನೆತನಕ್ಕೆ ಸೇರಿದಂತಹ ಜೋಯಿಸರ ಮನೆಗೆ ಹೋಗಿ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡಿಕೊಂಡು ಎಷ್ಟು ದಿವಸದ ಜಾತ್ರೆ ಹೇಳುವಂಥನ್ನು ಗೌಪ್ಯವಾಗಿ ಇಟ್ಟುಕೊಂಡು ಬಂದು ದೇವರ ಸನ್ನಿಧಾನದಲ್ಲಿ ಅಡಕೆಯ ಹಾಳೆ ಅಂದರೆ ಶೃಂಗಾರ ಹಾಳೆಯನ್ನು ಕೊಡುವ ಮುಖಾಂತರವಾಗಿ ಅವರು ಏಕಾಂತದಲ್ಲಿರ್ತಾರೆ. ಆ ನಂತರ ಧ್ವಜಾರೋಹಣಾದಿಗಳೆಲ್ಲ ಆಗಿ ನಿತ್ಯ ದೀಪದ ಬಲಿ ಉತ್ಸವಗಳಲ್ಲಿ ನಡೆದ ನಂತರ ನಮ್ಮ ದೇವಸ್ಥಾನದ ದೈವವಾದಂತಹ ಕೊಡಮಣಿತ್ತಾಯನ ವೇಷವನ್ನು ದರ್ಶನ ಪಾತ್ರೆಯು ರಂಜಕಾಸುರ ಸಂಹಾರ ಮಾಡುವಂತಹ ಭಗವತಿಯ ರೂಪವನ್ನು ಚಲಿಸಿಕೊಂಡು ನಮ್ಮ ರಾಜಾಂಗಣದಲ್ಲಿ ಅವನ ಆ ಪಾರಮ್ಯತೆಯನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ನಿನ್ನೆ ಹೇಳಿದಂತಹ ಯಾವ ನಟ್ಟೋಜಿ ಮನೆತನ ಅಂದರೆ ವಿಶೇಷವಾದಂಥ ವ್ಯಕ್ತಿಗಳು, ಏಕಾಂತದಲ್ಲಿರುವಂಥ ವ್ಯಕ್ತಿಗಳು ಕೊಟ್ಟಂತಹ ಹಿಂಗಾರ ಹಾಳೆಯನ್ನು ದೇವರ ಮಡಿಲಿಂದ ತೆಗೆದುಕೊಂಡು ಇಲ್ಲಿಯ ನಮ್ಮ ಕ್ಷೇತ್ರದ ಶೇರಿಗಾರರು ಅಂದರೆ ವಾಲಗದವರ ಕಿವಿಯಲ್ಲಿ ಹೇಳುವಂಥದ್ದು. ಅವರು ಆ ವಿಷಯವನ್ನು ಎಷ್ಟು ದಿವಸ ಹೇಳುವಂಥ ವಿಷಯವನ್ನು ಆ ನರ್ತಕನಲ್ಲಿ ಹೇಳುವ ಮುಖಾಂತರವಾಗಿ ಎಷ್ಟು ತಿಂಗಳ ಜಾತ್ರೆ, ಎಷ್ಟು ದಿವಸದ ಜಾತ್ರೆ ಹೇಳುವಂಥದ್ದನ್ನು ಊರಿಗೆ ಜನಪದ ರಾಶಿಗೆ ತಿಳಿಸುವಂತಹ ವಿಶೇಷವಾದ ಸಂಪ್ರದಾಯ. ಅಂದರೆ 1 ತಿಂಗಳು ಹೇಳಿದರೆ ಅದರಲ್ಲಿ 27 ದಿವಸ, 28 ದಿವಸ, 29 ದಿವಸ, 30 ದಿವಸ ಯಾವ ದಿವಸವೂ ಬರ್ಬೋದು. ಅದು ಯಾರಿಗೂ ಗೊತ್ತಿರುವುದಿಲ್ಲ, ನಮಗೆ ಮರು ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ. ಆ ವಿಶೇಷವಾದಂತಹ ಒಂದು ಪರಂಪರಾ ಕ್ರಮದಲ್ಲಿ ಜಾತ್ರೆಯ ವಿಧಿಯನ್ನು ಇಲ್ಲಿ ಆಚರಣೆ ಮಾಡ್ತೇವೆ. ಪ್ರತಿ 5 ಇಲ್ಲಿ ಪ್ರಧಾನ ದೇವತೆ ರಾಜರಾಜೇಶ್ವರಿ ಆದರೂ ಸಹ ನಮ್ಮ ತೌಳ ಕ್ಷೇತ್ರ ನಡೆಯುವ ಹಾಗೆ ಬಲಿ ಉತ್ಸವಾದಿಗಳಿಗೆ ಉತ್ಸವ ಮೂರ್ತಿಯ ವಿಗ್ರಹವಾಗಿ ನಮ್ಮ ಸುಬ್ರಹ್ಮಣ್ಯ ದೇವರ ವಿಗ್ರಹವನ್ನು ನಾವಿಲ್ಲಿ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಬಲಿ ಉತ್ಸವಾದಿಗಳೆಲ್ಲ ನಡೀತದೆ. ಅದಕ್ಕೆ ವಿಶೇಷವಾದಂತಹ ಅಟ್ಟೆಯನ್ನು ಕಟ್ಟಿ ಕೇಪುಳ ಹೂವು
ಕಿಸ್ಕಾರ ಕೇಪಳ ಹೂವಿನ ದಂಡೆಯನ್ನು ಅದಕ್ಕೆ ಅಲಂಕಾರವನ್ನಾಗಿ ಮಾಡಿ ಇಲ್ಲಿಯ ಒಂದು ಸಂಪ್ರದಾಯ ಪ್ರಕಾರ ಬಲಿ ಉತ್ಸವಾದಿಗಳು ಆ ದಂಡೆಯನ್ನು 5 ದಿವಸಗಳಿಗೊಮ್ಮೆ ಬದಲಾವಣೆ ಮಾಡುವ ಮುಖಾಂತರವಾಗಿ ದಂಡಮಾಲ ಉತ್ಸವಗಳು, ಕಡೆಯ 5 ದಿವಸದಲ್ಲಿ ಚೆಂಡಿನ ಉತ್ಸವಗಳು, ಅದೇ ರೀತಿಯಾಗಿ ಮಹಾರಸೋತ್ಸವ, ಆವಭೃತ ಸ್ನಾನ ಇತ್ಯಾದಿಗಳು, ಹರಕೆಯ ತುಲಾಭಾರ ಸೇವೆಗಳು ಇದೆಲ್ಲ ವಿಶೇಷವಾಗಿ ಆ ಜಾತ್ರಾ ಸಂದರ್ಭದಲ್ಲಿ ನಡೀತಾ ಇರ್ತದೆ. ಅದಲ್ಲದೆ ಬಂದಂತಹ ಪ್ರತಿಯೊಬ್ಬ ಭಕ್ತನಿಗೂ ಮಧ್ಯಾಹ್ನದ ಕಾಲದಲ್ಲಿ ನಿತ್ಯ ದಾಸೋಹವನ್ನು ದೇವಸ್ಥಾನದ ವತಿಯಿಂದ ನಡೆಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಶಕ್ತಿಪ್ರದವಾದಂತಹ ಕ್ಷೇತ್ರ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ ಹೇಳುವಂತಹ ವಾಕ್ಯವನ್ನು ಆ ದೇವಿಯ ಸಹಸ್ರನಾಮಾವಳಿಯಲ್ಲಿ ಒಂದು ವಾಕ್ಯ ಇದೆ. ಅಂದರೆ ಈ ಬ್ರಹ್ಮಾಂಡ ಅಂತ ಏನು ನಾವು ಹೇಳ್ತೇವೆ, ಇಂತಹ ಅನೇಕ ಕೋಟಿ ಬ್ರಹ್ಮಾಂಡ ಜನನಿಗೆ ತಾಯಿಯಾಗಿರುವಂತಹ ಅವಳು, ಹಾಗೆ ಅವಳ ಸನ್ನಿಧಾನಕ್ಕೆ ಬಂದಂತಹ ಭಕ್ತರಿಗೂ ಅಥವಾ ಅವಳನ್ನು ತದೇಕವಾಗಿ ಯಾವ ಊರಿನಲ್ಲಿದ್ದರೂ ಪ್ರಾರ್ಥನೆ ಮಾಡಿದಂತಹ ಯಾವುದೇ ರೀತಿಯಂತಹ ಭಕ್ತರುಗಳಿದ್ದರೂ ಅವರ ಕಷ್ಟ ಕಾರ್ಪಣ್ಯಗಳೇನಿದ್ದು ಆ ಮಹಾಮಾತೆ ನಿವಾರಿಸಿ ಅವಳ ಮನಸ್ಸಿನ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾರೆ ಹೇಳುವಂಥದ್ದು ನಂಬಿಕೆಯೂ ಹೌದು, ಸತ್ಯವೂ ಹೌದು. ಹಾಗೆ ವಿಶೇಷವಾಗಿ ನವರಾತ್ರಿಯ ದಿವಸದಲ್ಲಿ ಆ ತಾಯಿಯ ವಿಶೇಷ ಆರಾಧನೆಗಳೆಲ್ಲ ನಡೀತಾ ಉಂಟು. ಇಲ್ಲಿ ವಿಶೇಷವಾದ ಸೇವೆ ಹೇಳಿದರೆ ಚಂಡಿಕಾಹವನ, ಅದೇ ರೀತಿಯಾಗಿ ರಂಗಪೂಜೆ, ಸಮಸ್ತ ಶತ್ರು ಬಾಧ ಪರಿಹಾರಕ್ಕೋಸ್ಕರವಾಗಿ ಗಾಯತ್ರಿ ಪೂಜಾದಿಗಳು, ಹಾಗೆ ದೇವಿಗೆ ಬಹಳ ಪ್ರೀತಿಯಾದಂತಹ ಕುಂಕುಮಾರ್ಚನೆ, ಅದೇ ರೀತಿಯಾಗಿ ಹೂವಿನ ಪೂಜೆ ಇತ್ಯಾದಿಗಳ ಸೇವೆ, ಸರ್ವಾಲಂಕಾರ ಸೇವೆಯಾದಿಗಳು ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಗೆ ಪರವೂರ ಭಕ್ತರು ತಾಯಿಯ ಸನ್ನಿಧಾನಕ್ಕೆ ಬಂದು ಅವರವರ ಕಷ್ಟಗಳನ್ನು ಅಥವಾ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಕಷ್ಟಗಳ ಪರಿಹಾರ, ಇಷ್ಟಾರ್ಥ, ಅನುಗ್ರಹ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುವಂತಹ ಅನುಗ್ರಹವನ್ನು ಮಹಾಮಾತೆ ಅನುಗ್ರಹಿಸಲಿ ಹೇಳುವಂತೆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಮೂಡು ಅನೇಕ ವರ್ಷದ ಬರ್ಪೆ ಎಲ್ಲಿರ್ದು ಬುಕ್ಕನೇನು ಎನ್ನ ಊರು ಬಿಟ್ಲ ಪಂಡ ಮುಲ್ಪದ ಒಂಜಿ ಮಹಿಮೆ ಪಂಡ ಎಂಕ್ಲೆ ಏನೊಂದು ಪೋಯಿನ ಪೂರ ಕೆಲಸ ನೆರವೇರಿಸೋದು ಕೊರ್ಪೇರು ದೇವರು ಅಂಚನೆ ವರ್ಷ ಬರ್ಪೆ ವರ್ಷದ ಇಡಿಟ್ಲ ಬರೋಂದೇ ಪೋಯೆ ಹೆಚ್ಚಿನ ರೀತಿಡು ಅಂಚನೆ ಎಂಕ್ಲೆ ಹೂವು ಎಂಜಿ ಕೆಲಸ ಕಾರ್ಯ ಏನೊಂದು ಪಂಡ ಆಪ ಎಂಕ್ಲೆಗೆ ಕೂಡಲೇ ಈಡೇರಿಸೋದು ಕೊರ್ಪೇರು ಅಂಚನೆ ನಮ್ಮ ಎಡ್ಡೆ ರೀತಿದ ಒಂಜಿ ಸನ್ನಿಧಿ ಪೊರ್ಲುದ ರೀತಿಡು ಎಂಕ್ಲು ದೇವಸ್ಥಾನ ಬರ್ತದೆ ಇಂಚನೆ ಪೋಂದುಲ್ಲ ಎಂಕ್ಲು ಮುಪ್ಪದಕುಲೆ ಗುರುಪುರ ಕೈಕೊಂಬ ಶುಕ್ರವಾರ ಎನ್ನ ಮಗೆ ಪುಲ್ಲಿ ಬರೊಂದುಲ್ಲೇರು ಯಾನು ಹುಷಾರಿದ್ದೆ ಅಂಚ ದೀಪಾಲರ ಬರೊಂದುಲ್ಲೆ ದೇವಿನ ಸನ್ನಿಧಿಗೆ ಬಾರಿ ಸಾವಿರ ಸೀಮೆದ ಉಡತಿಯಾರು ಅವ್ರನ್ನ ದರ್ಶನ ಪಡೆಯಾರ ಹತ್ರ ಎಂಕುಲು ಇನ್ನು ಎನ್ನ ಪುಲ್ಲಿಲಿ ತಂದು ಬರ್ತೀನಿ ಅಂತ ಹುಷಾರಿಜ್ಜಿ ಅಂಚ ನಿಕ್ಕಲು ಕುರ್ನೆಕ್ಕೆನ್ನ ಧನ್ಯವಾದ. ಇಲ್ಲಿಯ ದೇವಿಯ ಮೂರ್ತಿ ಬಹಳ ವಿಶೇಷವಾದದ್ದು. ಯಾಕೆಂದರೆ ಈ ಮೂರ್ತಿಯನ್ನು ಮಣ್ಣಿನಲ್ಲಿ ಮಾಡಲಾಗಿದೆ. ಇದು ಅತಿ ಎತ್ತರದ ಮೂರ್ತಿ ಕೂಡ ಹೌದು. ಎಂಕುಲು ಅದ್ದೆ ಪಾಟಿಡ್ದು ಬೈತ ಎಂಕುಲು ಏಪಲ ಇಡೆ ಬರೋಂದಿಪ್ಪ ವರ್ಷ ಎಲ್ಲ ಜಾತ್ರೆಗೆ ಅತ್ತಂಡ ನವರಾತ್ರಿ ದಪ್ಪಗ ಏಪಲ ಎಂಕುಲು ನಾರ್ಮಲ್ ಅದು ಬರೋಂದಿಪ್ಪ ಹೆಚ್ಚದು ಫ್ರೈಡೇನೆ ಬರ್ಪುನು ವೀಕೆಡ್ ಆತ ಇದೆ ಬನ್ನ ಬತ್ತಿಪ್ಪ ಕೊಂಚೂರು ಖುಷಿ ಆಪುನು ಅಂಚೆ ನೆಮ್ಮದಿ ಪಂಡ ನಮ್ಮ ಏಪನ ದೇವರೇ ನಂಬೋಡದೆ ಅಂಚದು ಪುನಕ ನಮಗೆ ಇಡೆ ಬನ್ನ ಕೊಂಚೂರು ಖುಷಿ ಮನಸ್ಸು ಒಂಚೂರು ಸಮಾಧಾನ ಆಪುನು.
ನಾಲೈ ನಲಿತದು ಸುಗಿ ಪುಂಡಿರೇನೇ ಮಾಯೇ ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ ಮುಲಿ ಮಾಡುದ ಸಂಪೂತು ನಗ ಮಲ್ಲದಿಗೆದ ದಗೆ ಪಾರುಂಡು ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿಯ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. ನಾಲೈ ನಲಿತದು ಸುಗಿ ಪುಂಡಿರೇನೇ ಮಾಯೇ ಸಾವಿರ ಸೀಮೆದ ಶಕ್ತಿ ರಾಜೇಶ್ವರಿ प्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಎಂ ಶಶಿಧರ ಹೆಗ್ಡೆ, ಮಾಜಿ ಮಹಾಪೌರರು, ಸದಸ್ಯರು, ಮಹಾನಗರ ಪಾಲಿಕೆ, ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಸದಸ್ಯರು.